ಲ್ಯಾಂಡ್ ರೋವರ್ ಡಿಫೆಂಡರ್ ಅನ್ನೋ ಒಂದು ಕಾರನ್ನ ಡಿ ಬಾಸ್ ಅವರು ಖರೀದಿ ಮಾಡಿದ್ರು. ಕನ್ನಡ ಮಾಧ್ಯಮಗಳು ಇವರನ್ನು ನೋಡಿ ಉರ್ಕೊಂಡು ಸಾಯ್ತಾ ಇದ್ರೆ ಇಂಗ್ಲಿಷ್ ಮಾಧ್ಯಮಗಳು ಇವರ ಬಗ್ಗೆ ಸುದ್ದಿ ಮಾಡ್ತಾ ಇದೆ ಅಂತ ದರ್ಶನ್ ಅವರ ಅಭಿಮಾನಿಗಳು ನಾನಾ ರೀತಿಯ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಡಿ ಬಾಸ್ ಅವರನ್ನ ಮಾಧ್ಯಮಗಳು ಬ್ಯಾನ್ ಮಾಡಿರೋ ವಿಚಾರ ಎಲ್ರಿಗೂ ಗೊತ್ತಿರುವಂತದ್ದೇ. ಕನ್ನಡ ಮಾಧ್ಯಮಗಳು ಡಿ ಬಾಸ್ ಅನ್ನ ಬ್ಯಾನ್ ಮಾಡಿದೆ, ಆದ್ರೆ ಪರಭಾಷಾ ಚಾನೆಲ್ಗಳು ಡಿ ಬಾಸ್ ಅವರನ್ನ ಬ್ಯಾನ್ ಮಾಡಿದ್ಯಾ ಅಂತ ಕೇಳಿದ್ರೆ ಉತ್ತರ ಇಲ್ಲ. ಡಿ ಬಾಸ್ ಅವರ ಎಲ್ಲಾ ಸುದ್ದಿಗಳು ಕನ್ನಡೇತರ ವಾಹಿನಿಗಳಲ್ಲಿ, ಕನ್ನಡೇತರ ಮಾಧ್ಯಮಗಳಲ್ಲಿ ಪ್ರಸಾರ ಆಗುತ್ತೆ. ಇದೇ ವಿಚಾರವನ್ನ ಇಟ್ಟುಕೊಂಡು ಇದೀಗ ಡಿ ಬಾಸ್ನ ಅಭಿಮಾನಿಗಳು ಕನ್ನಡದ ವಾಹಿನಿಗಳನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ, ಹಾಗೆ ಟ್ರೋಲ್ ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಡಿ ಬಾಸ್ ಅವರು ಒಂದು ಕಾರನ್ನ ಖರೀದಿ ಮಾಡಿದ್ರು. ಲ್ಯಾಂಡ್ ರೋವರ್ ಡಿಫೆಂಡರ್ ಅನ್ನೋ ಒಂದು ಕಾರನ್ನ ಡಿ ಬಾಸ್ ಅವರು ಖರೀದಿ ಮಾಡಿದ್ರು. ಈ ಸುದ್ದಿಯನ್ನ ಜಿ ನ್ಯೂಸ್ನವರು ಬಿತ್ತರ ಮಾಡಿದ್ರು ಆಂಗ್ಲ ಭಾಷೆಯಲ್ಲಿ. 2,13,00,000 ಐಷಾರಾಮಿ ಕಾರನ್ನ ದರ್ಶನ್ ಅವರು ಖರೀದಿ ಮಾಡಿದ್ದಾರೆ ಅನ್ನೋ ಒಂದು ಸುದ್ದಿ. ಎಲ್ಲೋ ಕುಳಿತಂತಹ ಒಂದು ಇಂಗ್ಲಿಷ್ ಸುದ್ದಿವಾಹಿನಿ ನಮ್ಮ ದರ್ಶನ್ ಅವರು ಕಾರನ್ನ ಖರೀದಿ ಮಾಡಿದಂತಹ ಸುದ್ದಿಯನ್ನ ಬಿತ್ತರ ಮಾಡುತ್ತೆ, ಆದ್ರೆ ನಮ್ಮದೇ ಸುತ್ತಮುತ್ತಲಿರುವಂತಹ ನಮ್ಮ ಕನ್ನಡದ ವಾಹಿನಿಗಳು ದರ್ಶನ್ ಅವರ ಈ ಸುದ್ದಿಯನ್ನ ಬಿತ್ತರ ಮಾಡುವುದಿಲ್ಲ. ಇದೇ ವಿಚಾರಕ್ಕೆ ದರ್ಶನ್ ಅವರ ಅಭಿಮಾನಿಗಳು ಕನ್ನಡ ಮಾಧ್ಯಮಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅವರು ಹೇಳುವಂತೆ ಕನ್ನಡ ಮಾಧ್ಯಮಗಳು ಇವರನ್ನು ನೋಡಿ ಉರ್ಕೊಂಡು ಸಾಯ್ತಾ ಇದ್ರೆ ಇಂಗ್ಲಿಷ್ ಮಾಧ್ಯಮಗಳು ಇವರ ಬಗ್ಗೆ ಸುದ್ದಿ ಮಾಡ್ತಾ ಇದೆ ಅಂತ. ಇದೇ ರೀತಿ ಅನೇಕ ರೀತಿಯ ಟ್ರೋಲ್ಗಳನ್ನ ದರ್ಶನ್ ಅವರ ಅಭಿಮಾನಿಗಳು ಮಾಡ್ತಾನೆ ಇದ್ದಾರೆ. ಇದೇ ವಿಚಾರವಾಗಿ ನಾವು ಒಂದಿಷ್ಟು ಮಾಹಿತಿಗಳನ್ನ ಕೆದಕ್ತಾ ಹೋದ್ವಿ. ದರ್ಶನ್ ಅವರ ಸುದ್ದಿಯನ್ನು ಯಾವೆಲ್ಲ ರಾಷ್ಟ್ರೀಯ ವಾಹಿನಿಗಳು ಪ್ರಸಾರ ಮಾಡುತ್ತೆ ಅಂತ. ಕೇವಲ ರಾಷ್ಟ್ರೀಯ ವಾಹಿನಿಗಳು ಮಾತ್ರವಲ್ಲ, ಪತ್ರಿಕೆಗಳು ಕೂಡ ದರ್ಶನ್ ಅವರ ಸುದ್ದಿಯನ್ನ ಪ್ರಕಟ ಮಾಡ್ತಾ ಇದೆ. ಗೂಗಲ್ನಲ್ಲಿ ಹೋಗಿ ನೀವು ದರ್ಶನ್ ಅವರ ಹೆಸರು ಹಾಕಿದ್ರೆ ಸಾಕು, ನ್ಯೂಸ್ ಅಂತ ಕೊಟ್ರೆ ಸಾಕು. ಇತ್ತೀಚೆಗೆ ದರ್ಶನ್ ಅವರ ಏನೆಲ್ಲ ಡೆವಲಪ್ಮೆಂಟ್ಗಳಿದಾವೆ ಎಲ್ಲವನ್ನ ರಾಷ್ಟ್ರೀಯ ಸುದ್ದಿ ವಾಹಿನಿಗಳು, ಸುದ್ದಿ ಪತ್ರಿಕೆಗಳು ಅದನ್ನ ಬಿತ್ತರಿಸಿದೆ, ಹಾಗೆ ಪ್ರಕಟ ಮಾಡಿದೆ. ನಮ್ಮದೇ ಆದಂತಹ ನಮ್ಮದೇ ವಾಹಿನಿಗಳು ದರ್ಶನ್ ಅವರ ಯಾವುದೇ ಸುದ್ದಿಯನ್ನ ಪ್ರಕಟ ಮಾಡ್ತಾ ಇಲ್ಲ, ಬಿತ್ತರಿಸ್ತಾ ಇಲ್ಲ. ಇನ್ನು ಈಗಾಗಲೇ ಡಿ ಬಾಸ್ ಅವರ ಕ್ರಾಂತಿ ಸಿನಿಮಾ ಕೂಡ ರಿಲೀಸ್ಗೆ ತಯಾರಾಗ್ತಾ ಇದೆ. ರಿಲೀಸ್ ಡೇಟ್ ಇನ್ನಷ್ಟೇ ಅನೌನ್ಸ್ ಆಗಬೇಕಾಗಿದೆ. ಇದಕ್ಕೂ ಮೊದಲೇ ದರ್ಶನ್ ಅವರ ಅಭಿಮಾನಿಗಳು ನಾನಾ ರೀತಿಯ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಮಾಧ್ಯಮಗಳೇ ಇಲ್ಲದಂಥ ಸಮಯದಲ್ಲಿ ಡಿ ಬಾಸ್ನ ಸಿನಿಮಾಗಳನ್ನು ಗೆಲ್ಲಿಸಿದ್ದೀವಿ, ಇದೀಗ ನಮಗೆ ಡಿ ಬಾಸ್ನ ಸಿನಿಮಾವನ್ನು ಗೆಲ್ಲಿಸೋದು ಯಾವುದೇ ಕಷ್ಟವಿಲ್ಲ ಅಂತ ಡಿ ಬಾಸ್ನ ಅಭಿಮಾನಿಗಳು ತೊಡೆ ತಟ್ಟಿ ನಿಂತಿದ್ದಾರೆ. ಈಗಾಗಲೇ ನಾನಾ ರೀತಿಯ ವಿಭಿನ್ನವಾದಂತಹ ಪ್ರಮೋಷನ್ನಲ್ಲಿ ನಿರತರಾಗಿದ್ದಾರೆ. ಎಲ್ಲ ವಿಚಾರಗಳನ್ನು ಹೇಳ್ತೀವಿ, ಅದು ನಾವು ಮುಂದಿನ ಸಂಚಿಕೆಯಲ್ಲಿ. ಆದರೆ ಇವೆಲ್ಲದರ ಮಧ್ಯೆ ಇದೀಗ ಡಿ ಬಾಸ್ನ ಕಾರಿನ ವಿಚಾರ ಮುನ್ನೆಲೆಗೆ ಬಂದಿದೆ. ಡಿ ಬಾಸ್ ಅವರ ಅಭಿಮಾನಿಗಳಿಗೆ ಈ ಒಂದು ವಿಚಾರ ಆಹಾರವಾಗಿದೆ. ಅದೇನಿರಲಿ, ಅವರವರದು ವೈಯಕ್ತಿಕ. ಆದಷ್ಟು ಬೇಗ ಈ ವಿವಾದ ಶಮನವಾಗಲಿ, ಹಾಗೆ ಎಲ್ಲರೂ ಕೂಡ ಒಂದಾಗ್ಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಲ್ಯಾಂಡ್ ರೋವರ್ ಡಿಫೆಂಡರ್ ಅನ್ನೋ ಒಂದು ಕಾರನ್ನ ಡಿ ಬಾಸ್ ಅವರು ಖರೀದಿ ಮಾಡಿದ್ರು. ಕನ್ನಡ ಮಾಧ್ಯಮಗಳು ಇವರನ್ನು ನೋಡಿ ಉರ್ಕೊಂಡು ಸಾಯ್ತಾ ಇದ್ರೆ ಇಂಗ್ಲಿಷ್ ಮಾಧ್ಯಮಗಳು ಇವರ ಬಗ್ಗೆ ಸುದ್ದಿ ಮಾಡ್ತಾ ಇದೆ ಅಂತ ದರ್ಶನ್ ಅವರ ಅಭಿಮಾನಿಗಳು ನಾನಾ ರೀತಿಯ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.